ಶ್ರೀ ಆದಿಶಕ್ತಿ ವೀರಭದ್ರ ಬ್ರಹ್ಮಲಿಂಗ ದೇವಸ್ಥಾನ ಸಂತೆಕಟ್ಟೆ ಕಲ್ಯಾಣಪುರ ಇಲ್ಲಿಗೆ ಪ್ರಥಮ ಬಾರಿಗೆ ಶೃಂಗೇರಿ ಶಾರದಾ ಪೀಠದ ಶ್ರೀ ಶ್ರೀ ಜಗದ್ಗುರು ವಿಧುಶೇಖರ ಭಾರತಿ ಸ್ವಾಮಿಗಳು ಆಗಮಿಸಿದರು. ಈ ಸಂದರ್ಭ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಳ್ಳಲಾಯಿತು. ಶ್ರೀಗಳು ಇಲ್ಲಿನ ದೇವರಿಗೆ ಪೂಜೆಯನ್ನು ಸಲ್ಲಿಸಿದರು. ಬಳಿಕ ಶಿಷ್ಯ ವರ್ಗವನ್ನ ಆಶೀರ್ವದಿಸಿ ಮಾತನಾಡಿದಂತಹ ಅವರು, ಮನುಷ್ಯರು ಚೆನ್ನಾಗಿ ಇರಬೇಕಾದ್ರೆ ಅವರ ಮನೆಯನ್ನ ಚೆನ್ನಾಗಿರಿಸಿದಂತೆ ದೇವಸ್ಥಾನಗಳು ಚೆನ್ನಾಗಿ ಇದ್ದರೆ ಮಾತ್ರ ಸಾಧ್ಯ. ದೇವಸ್ಥಾನ ಮಾಡುವಾಗ ಕೂಡ ಕ್ರಮ ಪ್ರಕಾರ ಶಾಸ್ತ್ರ ಪ್ರಕಾರ ಮಾಡಬೇಕು. ಪದ್ಮಶಾಲಿ ಸಮಾಜದವರ ಈ ದೇವಸ್ಥಾನ ಶಾಸ್ತ್ರ ಸಮ್ಮತವಾಗಿದೆ. ನಿಮ್ಮ ಗುರು ಭಕ್ತಿ ಮತ್ತು ದೇವರ ಭಕ್ತಿ ಇನ್ನಿತರಿಗೆ ಮಾದರಿಯಾಗಿದೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ವತಿಯಿಂದ ಶ್ರೀಗಳಿಗೆ ಗುರುಪಾದ ಪೂಜೆ ಸಲ್ಲಿಸಲಾಯಿತು. ಮಾತಿನಂತೆ ನಾವು 2 ವರ್ಷಗಳ ಹಿಂದೆ ಸುಮಾರು 8 ಕೋಟಿ ವೆಚ್ಚದಲ್ಲಿ ಪುನರ್ನಿರ್ಮಾಣಗೊಂಡ ಶ್ರೀ ಕ್ಷೇತ್ರದ ಬ್ರಹ್ಮದರ್ಶನದ್ದು ನಮ್ಮ ಕುಲಗುರುಗಳು ಶ್ರೀ ಕ್ಷೇತ್ರಕ್ಕೆ ಪಾದಸ್ಪರ್ಶ ಮಾಡಬೇಕೆಂದು ಸಮಸ್ತ ಪದ್ಮಶಾಲಿ ಬಂಧುಗಳ ಆಶಯವಾಗಿತ್ತು. ಆದರೂ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರದ ಕಾರ್ಯಕ್ಕೆ ಉಭಯ ಸ್ವಾಮೀಜಿಗಳ ಪೂರ್ಣ ಅನುಗ್ರಹದೊಂದಿಗೆ ಶ್ರೀಗಳಿಂದ ಪದಪುಷ್ಪ ಮಂತ್ರಾಕ್ಷರದ ಜೊತೆಗೆ ಸ್ವರ್ಣಪುಷ್ಪವನ್ನು ಸ್ವೀಕರಿಸಿ ನಮ್ಮ ಈ ಕ್ಷೇತ್ರದ ಬ್ರಹ್ಮಕಲಶೋತ್ಸವವು ನಿರ್ವಿಘ್ನವಾಗಿ ನೆರವೇರಿತು ಎಂದು ಹೇಳಲು ಸಂತೋಷ ಪಡುತ್ತೇನೆ. ಶ್ರೀ ಶಂಕರಾಚಾರ್ಯ ಅಷ್ಟೋತ್ತರ ಸಹಸ್ರನಾಮ ಪಾರಾಯಣ ಒಂದು ಕೇಂದ್ರ ನಮ್ಮ ಹಾಗೆ ನಮ್ಮ ಈ ಕ್ಷೇತ್ರದಲ್ಲಿ ಶಂಕರ ಜಯಂತಿಯನ್ನು ಕೂಡ ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಗಳಿಗೆ ಶ್ರೀಯುತ ಬ್ರಹ್ಮಚಂದ್ರರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಇದರೊಂದಿಗೆ ಆಗಮಿಸಿದ ಶ್ರೀಮಠದ ಎಲ್ಲ ಮಾನ್ಯರಿಗೂ ಗೌರವಪೂರ್ವಕವಾದ ಸ್ವಾಗತ. ಇಲ್ಲಿ ನಮ್ಮೊಂದಿಗೆ ಉಪಸ್ಥಿತಿರುವ ಅಮ್ಮನ್ಪಾಡಿಯ ಡಾಕ್ಟರ್ ನಿರಂಗುಡು ಬೀಡು ವಿಜಯ ಮಲ್ಲಾವರಿಗೂ ನಮ್ಮ ತಂದೆಗಳಿಗೂ ಗೌರವಪೂರ್ವ ಸ್ವಾಗತ. ಮಸುಕಾಗಿರುವುದರಿಂದ ನಾವು ನಡೆಸುವ ನಮ್ಮ ಜೀವನದ ಪಥವು ಸಹ ಸ್ಪಷ್ಟತೆ ಇಲ್ಲದೆ ಮಸುಕಾಗಿದೆ. ನಮ್ಮ ಅಪೇಕ್ಷೆಗಳು ನಮಗೆ ಸ್ಪಷ್ಟವಾಗಿಲ್ಲ. ಸರಿಯಾದ ವಸ್ತು ಏನೇನು ಸಿಕ್ಕಿತು ಎನ್ನುವ ವೇಳೆಗೆ ನಮ್ಮ ಕಣ್ಣು ಅನ್ಯ ವಸ್ತುವಿನ ಮೇಲೆ ಬಿದ್ದು ನಮ್ಮನ್ನು ವಿಚಲಿತಗೊಳಿಸಿ ಸಂದೇಹ ಮತ್ತು ಸಂದಿಗ್ಧತೆ ಕಂಡು ಬಿಡುತ್ತದೆ ಎಂದು ಶ್ರೀ ಆದಿಶಕ್ತಿ ವೀರಭದ್ರ ಬ್ರಹ್ಮಲಿಂಗ ದೇವಸ್ಥಾನದ ವತಿಯಿಂದ ಮಾಡಿದ ವಸ್ತ್ರ ಕಾಣಿಕೆ ಮಾಡಿಕೆ ಆದರೆ ನಾವು ವಾಸ ಮಾಡುವಂತಹ ಮನೆಯನ್ನು ಕಟ್ಟುವಾಗಲೇ ಒಂದೊಂದರ ಬಗ್ಗೆನೂ 10 ಸಲ ಯೋಚನೆ ಮಾಡಿ ಕಟ್ಟಿಸ್ತಾ ಇದ್ದೀವಿ ಅಂತಂದರೆ, ಅದಕ್ಕೆ ನಾವು ಅಷ್ಟು ಪ್ರಾಧಾನ್ಯ ಕೊಡ್ತಾ ಇದ್ದೀವಿ ಅಂತಂದರೆ, ನಮ್ಮನ್ನು ಕಾಪಾಡಿ ನಮಗೆ ಅನುಗ್ರಹ ಮಾಡತಕ್ಕಂತಹ ದೇವರ ಸ್ಥಾನ, ದೇವರ ಮನೆ ಅಂದರೆ ದೇವಸ್ಥಾನ, ಅದನ್ನು ನಾವು ಎಷ್ಟು ಅವಧಾನವಾಗಿ ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿಸಬೇಕು, ಎಷ್ಟು ಶ್ರದ್ಧೆಯಿಂದ ಅದನ್ನು ನಿರ್ಮಾಣ ಮಾಡಿಸಬೇಕು ಅನ್ನೋದನ್ನು ನಾವು ಹೇಳಬೇಕಾಗಿದೆ. ಸುವರ್ಕಲ್ನ ಶ್ರೀ ವೀರಭದ್ರ ದುರ್ಗಾಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಶ್ರೀ ಓಂ ಪ್ರಕಾಶ್ ಶೆಟ್ಟಿಗಾರ್ ಅವರು